ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಸಾಲ ಸೌಲಭ್ಯಗಳ ಕುರಿತು ಬ್ಯಾಂಕ್ ಗ್ರಾಹಕರ ಅಹವಾಲು ಸಭೆಯು ಶಾಸಕ ಉಮಾನಾಥ್ ಕೋಟ್ಯ ನೇತೃತ್ವದಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಸಭಾಂಗಣದಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಲೀಡ್ ಬ್ಯಾಂಕಿನ ಪ್ರವೀಣ್ ಎಂಪಿ ಮಾತನಾಡಿ 1.22 ಸಾವಿರ ಮುದ್ರಾ ಯೋಜನೆ, 2,43,116 ಜೀವನ್ ಜ್ಯೋತಿ ಭೀಮಾ ಖಾತೆ ತೆರೆಯಲಾಗಿದೆ. 3 ಲಕ್ಷಕ್ಕೂ ಅಧಿಕ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ, 69,000 ಅಟಲ್ ಪಿಂಚಣಿ ಜಿಲ್ಲೆಯಲ್ಲಿ ಅನುಷ್ಠಾನವಾಗಿದೆ. ಒಟ್ಟು 78.700 ಕೋಟಿ ರೂಪಾಯಿ ವ್ಯವಹಾರ ಆಗಿದೆ ಎಂದು ತಿಳಿಸಿದರು. ಗ್ರಾಹಕರಿದ್ದರೆ ಮಾತ್ರ ಬ್ಯಾಂಕ್ಗಳು ಉಳಿಯುತ್ತವೆ. ಆದ್ದರಿಂದ ಬ್ಯಾಂಕ್ ಅಧಿಕಾರಿಗಳು ಗ್ರಾಹಕರೊಂದಿಗೆ ವಿನಯದಿಂದ ವರ್ತಿಸಿ, ಅಲ್ಲದೆ ಗ್ರಾಹಕರು ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ಮಾಹಿತಿಗಳನ್ನು ನೀಡಿ ಎಂದು ಸಲಹೆ ನೀಡಿದ ಪ್ರವೀಣ್ ಅವರು, ಗ್ರಾಹಕರಿಗೆ ಅಧಿಕಾರಿಗಳಿಂದ ತೊಂದರೆಯಾದರೆ ಅವರ ಮೇಲಾಧಿಕಾರಿಗಳ ಗಮನಕ್ಕೆ ತರಬಹುದು ಎಂದು ತಿಳಿಸಿದರು. ಎಲ್ಲ ದಾಖಲೆ ತಗೊಂಡು ಲಾಸ್ಟಿಗೆ ನಾವು ಸಿಬಿಲ್ ಚೆಕ್ ಮಾಡೋದು. ಕೆಲವು ಕಡೆ ಎಲ್ಲ ಅಲ್ಲ, ಕೆಲವು ಕಡೆ ಲಾಸ್ಟಿಗೆ ಸಿಬಿಲ್ ಚೆಕ್ ಮಾಡಿ ನಿಮ್ಮ ಸಿಬಿಲ್ ಸ್ಕೋರ್ ಸರಿ ಇಲ್ಲ ಅಂತೇಳಿ ಅದನ್ನು ಮೊದಲೇ ಮಾಡ್ಬೋದಲ್ಲ. ಆ ದಾಖಲಾತಿಗಳು ಏನು ಸಿಬಿಲ್ ಸ್ಕೋರ್ ಚೆಕ್ ಮಾಡಲಿಕ್ಕಿದೆ ಬೇಸಿಕ್, ಅದನ್ನು ಮೊದಲು ತಗೊಂಡು ಸಿಬಿಲ್ ಸ್ಕೋರ್ ಚೆಕ್ ಮಾಡಿ ನಂತರ ಮುಂದೆ ಹೋಗಿ ಮತ್ತೆ ಏನೇನೋ ದಾಖಲಾತಿಗಳು ಕೆಲವೊಂದು ತಗೊಂಡು ಅದರಲ್ಲಿ ನ್ಯೂನ್ಯತೆಗಳು ಕಂಡು ಬಂದಲ್ಲಿ ರಿಜೆಕ್ಟ್ ಮಾಡಬಹುದು ಅವಕಾಶ ಇದೆ. ಬಟ್ ಸಿಬಿಲ್ ಸ್ಕೋರ್ ಚೆಕ್ ಎಲ್ಲ ದಾಖಲಾತಿಗಳಾಗಿ ಅವರಿಗೆ ಅಗ್ರಿಮೆಂಟ್ ಆಗಿ ಲೈಸೆನ್ಸ್ ತಗೊಂಡು ಎಲ್ಲ ಬಂದ ಮೇಲೆ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ರೇಷನ್ ಕಾರ್ಡ್ ಹೀಗೆ ಕೊಡಿ, ಸಿಬಿಲ್ ಚೆಕ್ ಮಾಡ್ತೀವಿ. ಆತ್ಮನಿರ್ಭರ ಯೋಜನೆಯ 6 ಮಂದಿ ಬೀದಿ ಬದಿ ವ್ಯಾಪಾರಿಗಳಿಗೆ ತಲಾ 10,000ದಂತೆ ಸಾಲ ಮಂಜೂರಾತಿ ಪತ್ರವನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷ ಕೆ ಕೃಷ್ಣರಾಜ್ ಹೆಗ್ಡೆ, ಜಿಲ್ಲಾ ಪಂಚಾಯತ್ ಸದಸ್ಯ ಕೆಪಿ ಸುಚರಿತಾ ಶೆಟ್ಟಿ, ಹಿರಿಯ ವಕೀಲ ಬಾಹುಬಲಿ ಪ್ರಸಾದ್ ಉಪಸ್ಥಿತರಿದ್ದರು.